ಬಂಡಾರಿ ಪ್ರತಿಷ್ಠಾನ ಮಂಗಳೂರು ಹೊರತಂದಿರುವ ಲೇಖಕ ವಿಲ್ಫ್ರೆಡ್ ಡಿಸೋಜ ಅವರ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಪುಸ್ತಕದ ಬಿಡುಗಡೆ ಸಮಾರಂಭವು ನಗರದ ದಿ ಓಷನ್ ಪರ್ಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆಯಿತು. ಮಂಗಳೂರಿನ ದಿ ಓಷನ್ ಪರ್ಲ್ ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಬಂಡಾರಿ ಪ್ರತಿಷ್ಠಾನ ಮಂಗಳೂರು ಹೊರತಂದಿರುವ ಲೇಖಕ ವಿಲ್ಫ್ರೆಡ್ ಡಿಸೋಜ ಅವರ ಪಂಚಾಯಿತಿ ರಾಜ್ಯ ಗ್ರಾಮ ಸ್ವರಾಜ್ಯ ಪುಸ್ತಕವನ್ನು ಬಿಡುಗಡೆಗೊಳಿಸಲಾಯಿತು. ಇನ್ನು ಪುಸ್ತಕವನ್ನು ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಅವರು ಬಿಡುಗಡೆಗೊಳಿಸಿದರು. ತದಬಳಿಕ ಮಾತನಾಡಿದ ಅವರು, ದೇಶದಲ್ಲಿ ಮಹಾತ್ಮ ಗಾಂಧಿ ಅವರಿಂದ ಪಂಚಾಯತ್ ಪರಿಕಲ್ಪನೆ ದೊರೆಯಿತು. ರಾಜೀವ್ ಗಾಂಧಿ ಅವರು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಶಕ್ತಿ ತುಂಬಿದ್ರು. ಪಂಚಾಯತ್ ರಾಜ್ ವ್ಯವಸ್ಥೆಯ ಕುರಿತು ತಜ್ಞರಾದ ವಿಲ್ಫ್ರೆಡ್ ಡಿಸೋಜ ಅವರು ಪುಸ್ತಕ ಬರೆಯುವ ಮೂಲಕ ಪಂಚಾಯಿತಿಗೆ ಸಂಬಂಧಿಸಿದ ವಿಚಾರ ಕಾಯ್ದೆಗಳ ಪರಿಣಾಮಕಾರಿ ಅನುಷ್ಠಾನಗೊಳಿಸುವ ಬಗ್ಗೆ ಜಾಗೃತಿಯನ್ನ ಮೂಡಿಸಿದ್ದಾರೆ ಎಂದು ಹೇಳಿದರು. ಈಗ ಪಂಚಾಯತ್ ರಾಜ್ಯ ಗ್ರಾಮ ಸ್ವರಾಜ್ಯ ಈ ಕಲ್ಪನೆ ಬಂದದ್ದೇ ಮಹಾತ್ಮ ಗಾಂಧಿಯವರಿಂದ. ಮಹಾತ್ಮ ಗಾಂಧಿಯವರು ಇದರಲ್ಲಿ 100ಕ್ಕೆ 100 ಪಾಲು ಬದ್ಧತೆ ಮಹಾತ್ಮ ಗಾಂಧಿಯವರಿಗಿತ್ತು. ಅದನ್ನೆಲ್ಲ ಬೇರೆ ಬೇರೆ ಕಡೆ ನಮ್ಮ ವಿಲ್ಫ್ರೆಡ್ ಅವರು ಉದ್ಧರಿಸಿದ್ದಾರೆ. ಇದರಲ್ಲಿ ಈ ಎಲ್ಲ ವಿಚಾರಗಳನ್ನು ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ಭಾಳ ಸರಳವಾಗಿಯೂ ಇದೆ, ಸ್ಪಷ್ಟವಾಗಿಯೂ ಇದೆ. ಈ ಗ್ರಾಮ ಸ್ವರಾಜ್ಯದ ಬಗ್ಗೆ ಇರತಕ್ಕಂಥ 100ಕ್ಕೆ 100 ಬದ್ಧತೆಯನ್ನು ನಮ್ಮ ವಿಲ್ಫ್ರೆಡ್ ಡಿಸೋಜರವರು ಸ್ಪಷ್ಟವಾಗಿ ಪ್ರದರ್ಶನ ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳು. ಒಳ್ಳೆಯ ಭಾಷೆ ಇದೆ, ಸರಳ ಭಾಷೆ ಇದೆ. ಅದಕ್ಕಿಂತ ಹೆಚ್ಚಾಗಿ ಪುಟಗಳಲ್ಲಿಯೂ ಕೂಡ ಗ್ರಾಮ ಸ್ವರಾಜ್ಯದ ಕಲ್ಪನೆ ಬಗ್ಗೆ ಅವರಿಗಿರತಕ್ಕಂಥ 100ಕ್ಕೆ 100 ಬದ್ಧತೆಯನ್ನು, ಪ್ರಾಮಾಣಿಕತೆಯನ್ನು ಈ ಪುಸ್ತಕದಲ್ಲಿ ಕಾಣಿಸಿದ್ದಾರೆ. ಬಹುಶಃ ನನಗೆ ಅನಿಸದೆ ಈ ಪುಸ್ತಕ ಎಲ್ಲ ಸದಸ್ಯರ, ಗ್ರಾಮ ಪಂಚಾಯತಿನ ಸದಸ್ಯರ ಅವರಲ್ಲಿ ಹೋದರೆ ಅವರಿಗೆ ಸುಲಭವಾಗಿ ಓದಲಿಕ್ಕೆ ಆಗ್ತದೆ. ಪುಸ್ತಕದ ಪ್ರಕಾಶಕ ಮಂಜುನಾಥ್ ಭಂಡಾರಿ ಅವರು ಮಾತನಾಡಿ, ಪಿಎಚ್ಡಿ ಅಧ್ಯಯನದ ಸಂದರ್ಭ 3,000ಕ್ಕೂ ಅಧಿಕ ಮಂದಿ ಪಂಚಾಯತ್ ಸದಸ್ಯರನ್ನ ಭೇಟಿ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಪಂಚಾಯತ್ ಸದಸ್ಯರಿಗೆ ಅನುಕೂಲವಾಗುವ ಪುಸ್ತಕವನ್ನು ಹೊರತರಲು ನಿರ್ಧರಿಸಿದ್ದೆ. ಪುಸ್ತಕದಲ್ಲಿ ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಮತ್ತು ಜವಾಬ್ದಾರಿಯ ಬಗ್ಗೆ ವಿವರಗಳಿವೆ ಎಂದು ಹೇಳಿದರು. ನಾನು PhD ಮಾಡಿದಂಥ ಸಂದರ್ಭದ ನಾನು ಓದ್ತಾ ಇರಬೇಕಾದ್ರೆ ಕರ್ನಾಟಕದಲ್ಲಿ ಅವಾಗ ತಾನೇ ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಬರ್ತಾ ಇತ್ತು. ನಮ್ಮ ಸರ್ಕಾರದಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅದನ್ನು ಬಿಡುಗಡೆ ಮಾಡೋಂಥ ಸಂದರ್ಭದಲ್ಲಿ ಇದ್ದಂಥ ಮಂತ್ರಿಗಳು, ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಅವರು. ಇದೆಲ್ಲ ಒಂದು ಕೋಇನ್ಸಿಡೆನ್ಸ್ ಆಗಿ ಬಂತು. ಹಾಗಾಗಿ ಈ ಒಂದು ನಾವು ಯಾವುದೇ ಒಂದು ಉದ್ದೇಶ ಭಾಳ ಸ್ಪಷ್ಟವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ಉದ್ದೇಶ ನಮ್ಮ ಚುನಾಯಿತ ಪ್ರತಿನಿಧಿಗಳು, ಲೋಕಲ್ ಬಾಡೀಸ್ ಅಂತ ಏನು ಹೇಳ್ತಾ ಇದ್ದೀವಿ, ಪಂಚಾಯತ್ ರಾಜ್ಯದ ಅವರಿಗೆ ತನ್ನ ಕರ್ತವ್ಯಗಳು ಮತ್ತು ಜವಾಬ್ದಾರಿಗಳು ಯಾವ ರೀತಿ ಒಂದು ಗ್ರಾಮ ಸಭೆಯನ್ನು ನಡೆಸಬೇಕು ಅನ್ನೋ ಉದ್ದೇಶದಿಂದ ಈ ಪುಸ್ತಕವನ್ನು ಅವ್ರು ಬರೆದಿರೋದು, ನಾವು ಪಬ್ಲಿಸಿಟಿ ಮಾಡ್ತಾ ಇರೋದು, ಬಿಡುಗಡೆ ಮಾಡ್ತಾ ಇರೋದು ವೀರಪ್ಪ ಮೊಯ್ಲಿ ಸಾಹೇಬರು. ಪುಸ್ತಕದ ಲೇಖಕರಾದ ವಿಲ್ಫ್ರೆಡ್ ಡಿಸೋಜ ಅವರು ಅನಿಸಿಕೆಯನ್ನ ವ್ಯಕ್ತಪಡಿಸುತ್ತಾ, ಪಂಚಾಯತ್ ರಾಜ್ಯದ ಕುರಿತು ಬರೆದಿರುವ ಈ ಪುಸ್ತಕ ಸರಳವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಬಗ್ಗೆ ಮಾಹಿತಿಯನ್ನ ನೀಡಬಹುದು ಎಂಬ ಸದುದ್ದೇಶವನ್ನ ಹೊಂದಿದೆ ಎಂದು ಅವರು ಹೇಳಿದರು. 14 ಚಾಪ್ಟರ್ಗಳ ಅತ್ಯಂತ ಸರಳವಾದಂಥ ಅತ್ಯಂತ ಸಣ್ಣ ಪುಸ್ತಕ, ತುಂಬ ಪುಟಗಳಿಲ್ಲ, ಸುಮಾರು 60-70 ಪುಟಗಳಿರುವಂಥ ಪುಸ್ತಕ. ಈ ಪುಸ್ತಕವನ್ನು ನನ್ನಿಂದ ಬರೆಸಿದ್ದಕ್ಕೆ ನಾನು ಮಂಜುನಾಥ್ ಭಂಡಾರಿ ಅವರಿಗೆ ನಾನು ಕೃತಜ್ಞನಾಗಿದ್ದೇನೆ. ಮೊದಲಿಗೆ ಎಲ್ಲ ಈ ಪುಸ್ತಕ ಪಂಚಾಯತ್ ಸದಸ್ಯರಿಗೆ ಹೋಗಬೇಕು, ಅವರದನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಅವರ ಹಕ್ಕುಗಳನ್ನು ಮತ್ತು ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯ ಆಗಬೇಕು. ಇದು ಅವರ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ನಾನು ಬರೆದನೇ ಹೊರತು ಬೇರೆ ಯಾವ ರಾಜಕೀಯ ಉದ್ದೇಶ ಕೂಡ ನನಗೆ ಇದರಲ್ಲಿ ಈ ಪುಸ್ತಕ ಬರೆದಿದ್ದರಲ್ಲಿ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ತೇನೆ. ಜನರಿಗೆ ತಲುಪಬೇಕು. ಕಳೆದ 20 ವರ್ಷಗಳಿಂದ ಅದನ್ನೇ ಮಾಡ್ತಾ ಇದ್ದೇನೆ. ಇದು ಕೂಡ ನನಗೆ ಒಂದೊಂದು ದಾರಿ. 10,000 ಜನರಿಗೆ ಅವರು ಫ್ರೀಯಾಗಿ ಆ ಪುಸ್ತಕವನ್ನು ಮನೆಗೆ ತಲುಪಿಸ್ತಾರೆ ಅಂತ ಹೇಳಿದರೆ ನನಗೆ ಅದು ಖುಷಿ ಕೊಡುವಂಥ ಸಂಗತಿ. ಆ ಕಾರಣಕ್ಕಾಗಿ ಅದನ್ನು ಅವರಿಗೆ ಬರೆದು ಕೊಟ್ಟಿದ್ದೀನಿ. ಎರಡನೇದು MLC ಎಲೆಕ್ಷನ್ ಬಗ್ಗೆ ನಾನು ಈ ಸಲದ ಕಾಲಮಲ್ಲಿ ಏನು ಬರೆದಿದ್ದೀನಿ ಅದನ್ನು ಭಾಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಮೇಲ್ಮನೆ ಅಂತ ಇದೆ, ಎಲ್ಲ ರಾಜ್ಯಗಳಲ್ಲಿ ಇಲ್ಲ, ಗೊತ್ತಿರಬೇಕು. ನಮ್ಮ ದೇಶದ ಬರೀ 5 ರಾಜ್ಯಗಳಲ್ಲಿ ಮಾತ್ರ ಮೇಲ್ಮನೆ ಅನ್ನೋ ಕಾನ್ಸೆಪ್ಟ್ ಇರೋದು, ವ್ಯವಸ್ಥೆ ಇರೋದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ವಹಿಸಿದ್ರು. ಈ ವೇಳೆ ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.
ಮೊಹಮ್ಮದ್ ಬಡಗನೂರು ಸ್ವಾಗತ ಹಾಗೂ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಉಮಾನಾಥ್ ಶೆಟ್ಟಿಯವರು ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.